ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಇವತ್ತು ನಮ್ಮ ಜೊತೆ ರೇಣುಕಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಸೌಖ್ಯ ಆಗಿದ್ದೀರಾ? ಒಂದು ಪದ ನೋಡಿ, ಸೌಖ್ಯ ಅಂತ ಒಂದು ಕೇಳೋಕ್ಕೆ ಚಂದ ಅಲ್ಲ, ಹಾಗೆ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಪೂರಿಯಾ? ಹಾಂ, ಮಾರ್ನಿಂಗಿಗೆ ಪೂರಿ ರೆಡಿ ಮಾಡುವ ಅಂತ. ಬಾಜಿ, ಓಕೆ. ಫಸ್ಟ್ ಪೂರಿ ಮಾಡ್ತೀರಾ, ನೆಕ್ಸ್ಟ್ ಬಾಜಿ ಮಾಡ್ತೀರಾ, ಅಥವಾ ಪೂರಿ ಬಾಜಿ ಒಟ್ಟಿಗೆ? ಹಾಂ, ಓಕೆ ಓಕೆ. ಹಾಗಾದರೆ ಇವತ್ತು ಪೂರಿ ಬಾಜಿ ತಿನ್ನಲಿಕ್ಕೆ ನಾವು ರೆಡಿಯಾಗಿದ್ವಿ ಅಲ್ಲ? ಓಕೆ, ಹಾಗಾದರೆ ಪೂರಿ ಬಾಜಿ ಮಾಡೋಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ನಾವೀಗ ಪೂರಿ ಬಾಜಿ ಮಾಡೋಕ್ಕೆ ಅಡುಗೆ ರೂಮಿಗೆ ಬಂದ್ವಿ. ಈಗ ಫಸ್ಟಿಗೆ ಪೂರಿ ಮಾಡೋದಾ, ಬಾಜಿ ಮಾಡೋದಾ? ಫಸ್ಟ್ ಪೂರಿ ಮಾಡುವಲ್ಲ? ಓಕೆ. ಎಂತ ಬೇಕು ಫಸ್ಟಿಗೆ? ಮಿಕ್ಸಿ ಬೇಕಾ? ಓಕೆ. ಹಾಂ ಹಾಂ, ಓಕೆ. ಅಂದರೆ ನೀವು ಪೂರಿಗೆ ಏನು ಕುಚ್ಚಲಕ್ಕಿ ಬಳಸಿಕೊಂಡು ಪೂರಿಯಾ? ಹಾಂ ಹಾಂ ಹಾಂ. ಈಗ ನಾರ್ಮಲ್ ನಾವಿಗೆ ಹೊಡಿ ಸಿಗುತ್ತೆ ಆ ಥರ ಅಲ್ಲ, ಗೋಧಿ ಹಿಟ್ಟು ಆ ಥರ ಅಲ್ಲ? ಓಕೆ. ಈಗ ಕುಚ್ಚಲಕ್ಕಿಯ ಪೂರಿ ರೆಡಿ ಆಗ್ತಂತಲ್ಲ, ಬೆಳ್ತಿಗೆ? ಓಕೆ. ಹಾಂ, ತೆಂಗಿನಕಾಯಿ ಅಲ್ಲ? ಓಕೆ. ಮಾಮೂಲಿ ಎಲ್ಲ ರವೆ ಹಾಕಿ ಮತ್ತೆ ಮೈದಾ ಹಾಕಿ ಗೋಧಿ ಹಿಟ್ಟೆಲ್ಲ ಮಾಡ್ತಾರೆ. ಹೌದು, ನನಗೆ ನೀವು ಈಗ ವಿಶೇಷವಾಗಿ ಮಾಡ್ತಾ ಇದ್ದೀರಾ ಅಂದರೆ ಈಗ ಗೋಧಿ ಹಿಟ್ಟು ಮತ್ತು ಈ ಥರ ಎಲ್ಲ ಹಾಕಿ ಮಾಡೋದಲ್ಲ, ಈಗ ನೀವು ಸ್ವಲ್ಪ ಸ್ಪೆಷಲ್ ಹಾಕಿ ಅಂದರೆ ಈಗ ಕುಚ್ಚಲಕ್ಕಿ ಎಲ್ಲ ಮತ್ತೆ ಬೆಳ್ತಕ್ಕಿ ಎಲ್ಲ ಹಾಕಿ. ಅದೇ ಅಂದರೆ ಹೇಗೆ ನೀವೇ ತಯಾರು ಮಾಡಿದ್ದ, ಹೇಗೆ ಅದು ನೀವೇ? ಓಕೆ. ಸ್ವಲ್ಪ ಉಪ್ಪು. ಓಕೆ. ಇದು ಕಡಲೆ, ಸ್ವಲ್ಪ ನೀರು, ಗಟ್ಟಿ ಆಗ್ಬೇಕು ಮಾತ್ರ ಇದು. ಹಾಂ, ಗಟ್ಟಿ ಆಗಬೇಕಾ? ಗಟ್ಟಿ ಆಗಬೇಕು. ಹಾಂ, ಸಾಕಾ? ಸಾಕು. ಅಂದರೆ ಇದು ಜಾಸ್ತಿ ಚಿಕ್ಕ ಸಣ್ಣ ಬೇಡ ಇದು. ಓಕೆ. ಓಕೆ, ನಮ್ಮದು ಇವಾಗ ಪೂರಿಗೆ ಹಿಟ್ಟು ರೆಡಿ ಆಗ್ತಂತಲ್ಲ? ಎಣ್ಣೆ ಇಡಬೇಕಲ್ಲ? ಓಕೆ. ಬಾಣಲೆಯಲ್ಲಿ ಎಣ್ಣೆ ಇಡಬೇಕು ಅಂತ. ಇದಕ್ಕೆ ನಾವು ಡೈಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಾಯಿದ್ದೀವಿ. ಎಸ್ ಮ್ಯಾಮ್, ಈಗ ಆಯಿಲ್ ಸ್ವಲ್ಪ ಬಿಸಿ ಹಾಕಲಿ, ಒಂದು 2 ನಿಮಿಷ ತಗೊಳ್ಳಿ ಒಂದಲ್ಲ? ಓಕೆ. ನೀವು ಈ ಪೂರಿಯನ್ನು ಸ್ಪೆಷಲ್ ಆಗಿ ಮಾಡಿದ್ರೆ, ಅಂದರೆ ಈಗ ನಾರ್ಮಲ್ ಆಗಿ ನಾವು ಅದೇ ಹೇಳಿದಾಗೆ ಗೋಧಿ ಹಿಟ್ಟು ಈ ಥರದಲ್ಲೆಲ್ಲ ಪೂರಿ ಮಾಡ್ತೀವಿ. ಈ ಥರ ನಿಮಗೆ ಐಡಿಯಾಸ್ ಬಂದಿದ್ದು ಹೇಗೆ ಬಂತು ಅಂತ? ಅಂದರೆ ಈಗ ಕುಚ್ಚಲಕ್ಕಿಗೆ ಸ್ವಲ್ಪ ರೈಸ್ ಹಾಕಿ, ಆಮೇಲೆ ವೈಟ್ ರೈಸ್ ಹಾಕಿ, ವೈಟ್ ಅಕ್ಕಿ ಹಾಕಿ, ಅದು ಅಂದರೆ ಯಾವ ರೀತಿ ಐಡಿಯಾ ಬಂತು ಅಂತ?
ಸುಮ್ಮನೆ ಕುತ್ಕೊಂಡಾಗ ಒಂದು ಐಡಿಯಾ ಬಂತು ಏನಾದರೂ ತಿಂಡಿಗೆ ಮಾಡಬೇಕಲ್ಲ ಅಂತ. ಹಾಗೆ ನೆನೆಸಿಟ್ಟದ್ದು ಸ್ವಲ್ಪ ಬೆಳ್ತಿಗೆ ಇತ್ತು, ಅದಕ್ಕೆ ಸ್ವಲ್ಪ ಕುಚ್ಚಲಕ್ಕಿ ಬೆಳೆಸಿ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿ. ಈಗ ನೀವು ನೆನೆಸಿಟ್ಟ ಆಲ್ರೆಡಿ ಉಳಿದಿತ್ತು, ಅದನ್ನೇ ನೀವು ಟ್ರೈ ಮಾಡಿದ್ರಿ. ಹಾಗೆ ಮಾಡಿ ಮತ್ತೆ ಬಟ್ಟೆಯಲ್ಲಿ ಮಾಡಿದ್ರೆ ನೈಸ್ ಬರ್ತದೆ. ನಾನು ಪೇಪರ್ ತಗೊಂಡಿದ್ದೇನೆ ಹೀಗೆ ತಟ್ಲಿಕ್ಕೆ ಅಲ್ಲ. ಓಕೆ, ಅಲ್ಲ ನೀವು ಅದೇ ಈ ಊರಿಗೆ ಈ ತರ ಕುಚ್ಚಲಕ್ಕಿ ಅಂತ ಆ ತರ ಐಡಿಯಾ ಬಂತು. ಹೌದೌದು, ತೆಂಗಿನಕಾಯಿ ಕುಚ್ಚಲಕ್ಕಿ ಹಾಕಿದ್ರೆ ಒಂದು ಟೇಸ್ಟ್ ಬೇರೆ ಬರ್ಬೋದು ಅನ್ನೋ ಚೆನ್ನಾಗಿ ಬಂತಲ್ಲ. ಓಕೆ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಈ ಥರದೊಂದು ಐಡಿಯಾಸ್ ಹೇಳಿಕೊಟ್ರೆ ಒಳ್ಳೇದಾಗುತ್ತೆ ಅಂತ. ಓಕೆ, ನಾರ್ಮಲ್ ನಾವೀಗ ಗೋಧಿ ಹಿಟ್ಟು ಈ ಥರದ ಪೂರಿ ಮಾಡೋದಕ್ಕಿಂತ ಈ ಥರ ಕೂಡ ಮಾಡ್ಬೋದು. ಓಕೆ, ಇದಕ್ಕೆ ಮತ್ತೆ ಬಟ್ಟೆಯಲ್ಲಿ ಸಹ ಹೀಗೆ ಮಾಡ್ಬೋದು. ತಟ್ಟಿ ಮಾಡ್ಬೋದು ಅಂತಲ್ಲ. ನಿಮ್ಮ ಆ ಕಡೆ ಉತ್ತರ ಕನ್ನಡ ಸೈಡ್ ಎಲ್ಲ ತಟ್ಟಿ ಮಾಡೋದು. ಓಕೆ ಓಕೆ, ನಾವೀಗ ಪೂರಿಗೆ ಹಿಟ್ಟು ಈ ಥರ ಕೈಯಲ್ಲಿ ಮಾಡೋದಲ್ಲ, ತಟ್ಟಣಿಗೆಲ್ಲಿ ಕೂಡ ಮಾಡ್ಬೋದಲ್ಲ ಆ ಥರ ಮಾಡ್ಬೋದು. ಅದೇ ಹೇಗೆ ಪೂರಿ ಥರನೇ ಉಬ್ಬಿ ಬರುತ್ತಾ? ಚೆನ್ನಾಗಿ ಬರುತ್ತಾ? ಪೂರಿ ಥರನೇ. ಓಕೆ, ಆಯಿಲ್ ಕೂಡ ರೆಡಿ ಆಗ್ತಾ ಉಂಟು, ಎಣ್ಣೆ ಕಾದಿದಲ್ಲ. ಓಕೆ, ಈಗ ಫಸ್ಟ್ ಪೂರಿ ಆಯಿಲಿಗೆ ಬೀಳ್ತಾ ಉಂಟು. ತೆಂಗಿನ ತುರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ತೆಂಗಿನದು. ಸೇಮ್ ಕಾಯಿ ವಡೆ ಅಂತ ಹೇಳ್ತಾರಲ್ಲ ಆ ಥರ ಬರುತ್ತಲ್ಲ. ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡ್ತೇವೆ. ಹೌದು, ಸಾಕಾ? ಓಕೆ, ಗೋಲ್ಡ್ ಕಲರ್ ಬಂದರೆ ಸಾಕು. ಓಕೆ, ಆಯಿಲಿಗೆ ಬಿಡುವಾಗ ಸ್ವಲ್ಪ ನೋಡ್ಕೊಳ್ಬೇಕಲ್ಲ. ಹೌದು, ಎಸ್, ಇದು ಕರೆಕ್ಟಾಗಿ ಬಂತು ನೋಡಿ. ಈ ಥರ ಬಂದರೆ ಅಡಿಗೆ ಸಕ್ಸಸ್ ಅಂತಲ್ಲ. ನಿಮ್ಮ ಏನು ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿಯ ಪೂರಿ ಸಕ್ಸಸ್ ಅಂತ ಹೇಳ್ಬೋದು. ನಾವು ಕೆಲವೊಮ್ಮೆ ಮನೆಯಲ್ಲೆಲ್ಲ ಮಾಡ್ತೇವೆ, ಅದು ಈ ಥರ ಉಬ್ಬಿ ಬರುವುದೇ ಇಲ್ಲ. ಅಂದರೆ ಅಡಿಗೆ ಮಾಡೋರೇ ಮಾಡಬೇಕು ಅಂತ ಹೇಳೋದಲ್ಲ, ಹಾಗೆ. ಓಕೆ, ಕೊನೆಯ ಪೂರಿ ಆಗ್ತಾ ಉಂಟಲ್ಲ. ಓಕೆ, ನೋಡಿ ಕೊನೆಯದು ಚೆಂದಾಗಿ ಬಂದಿದೆ ನೋಡಿ. ಗೋಧಿ ಮೈದಾ ಹಿಟ್ಟಿನ ಪೂರಿ ಹಾಗೇನೆ ಬಂದಿದೆ, ಸೇಮ್ ಬಂದಿದೆ. ಅದೇ ಎಲ್ಲ ಕಡೆ ಕರೆಕ್ಟಾಗಿ ಬಂದಿದೆಲ್ಲ. ಹಬ್ಬಕ್ಕೆಲ್ಲ ಮಾಡ್ಬೋದಲ್ಲ ಈ ಥರದ ಅಡಿಗೆ ಎಲ್ಲ. ಹಬ್ಬಕ್ಕೆಲ್ಲ ಕಾಯಿ ಹಾಕಿ ಒಂದು ಪೂರಿ ಸ್ಪೆಷಲ್ ಆಗಿ, ನಾರ್ಮಲ್ ಪೂರಿಗಿಂತ ಈ ಥರ ಕಾಯಿ ಎಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ. ಹೌದು, ಇದನ್ನು ಬಾಜಿ ಜೊತೆ ತಿನ್ಬೋದು, ಇಲ್ಲದ್ರೆ ಹೀಗೂ ತಿನ್ಬೋದಲ್ಲ. ತೆಂಗಿನಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಾಜಿ ಜೊತೆಗೆ ಗ್ಯಾಸ್ ಆಫ್ ಮಾಡಿದೆ. ಓಕೆ, ತಗೊಳ್ಳ. ಓಕೆ, ಪೂರಿ ರೆಡಿ ಆಗಿದೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಉಂಟಲ್ಲ. ಕಾಯಿ ಪೂರಿ ರೆಡಿ ಆಗ್ತಾ ಉಂಟಲ್ಲ. ಓಕೆ, ತಗೊಳ್ಳಿ, ಬಿಸಿ ಬಿಸಿ ಕಾಯಿ ಪೂರಿ ರೆಡಿಯಾಗಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇದನ್ನು ಹೀಗೆ ಕೂಡ ತಿನ್ಬೋದಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿದ ಕಾರಣ ಹೀಗೆ ತಿನ್ಬೋದು. ಚೆನ್ನಾಗಿ ಬಂದಿದೆ. ನಾರ್ಮಲ್ ಏನು ನಾವು ಡೈಲಿ ಪೂರಿ ಮಾಡ್ತೇವೆ ಅದಕ್ಕಿಂತ ಡಿಫ್ರೆಂಟ್ ಆಗಿ ಬಂದಿದೆಲ್ಲ. ಥ್ಯಾಂಕ್ ಯು ಮ್ಯಾಮ್. ಓಕೆ, ರೇಣುಕಾ ಅವರು ತೆಂಗಿನಕಾಯಿಯ ಪೂರಿ ಅಂದರೆ ಕುಚ್ಚಲಕ್ಕಿ, ಬೆಳ್ತಿಗಕ್ಕಿ ಇದೆಲ್ಲ ಹಾಕಿ ಪೂರಿ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಅಕ್ಕಿ ಪೂರಿ ತಯಾರಿಸುವ ವಿಧಾನ. ಮೊದಲು ನೆನೆಸಿದ 1 ಕಪ್ ಕುಚ್ಚಲಕ್ಕಿಗೆ ಅರ್ಧ ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡು ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಅಕ್ಕಿ ಪೂರಿ ರೆಡಿ. ಓಕೆ, ಪೂರಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಇದರ ಜೊತೆ ಬಾಜಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ರೇಣುಕಾ ಅವರು ಹೇಳಿದರು. ಹಾಗಾಗಿ ಬಾಜಿ ಮಾಡೋದು ಹೇಳಿಕೊಡ್ತೇನೆ ಅಂತ ಹೇಳಿದ್ರು. ನಾವು ಬಾಜಿ ಮಾಡೋಕ್ಕೆ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಸ್ ಸ್ಟೋರ್, ಮೆಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರು ಡೈಲ್ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಆವಾಗಲೇ ರೇಣುಕ್ ಅವರು ಪೂರಿ ಮಾಡಿ ರೆಡಿ ಕೊಟ್ಟಿದ್ದಾರೆ. ಇವಾಗ ಬಾಜಿ ಮಾಡ್ತಾ ಇದ್ದಾರಂತೆ. ಹೇಗೆ ಮಾಡುತ್ತಾ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಆ ಪೂರಿಗೆ ಬಾಜಿ ಮಾಡ್ತಾ ಇದ್ದೀರಲ್ಲ, ಏನು ಪೊಟಾಟೊ ಎಲ್ಲ ಹಾಕಿ ಬಾಜಿ ಅಲ್ಲ? ಓಕೆ, ಈಗ ಬಾಜಿಗೆ ಫಸ್ಟ್ ಎಂತ ಮಾಡುವ? ಕುಕ್ಕರ್ ತರಕಾರಿ ಎಲ್ಲ ಬೇಯಿಸಿಬಿಡುವ. ಓಕೆ, ಬಾಜಿಗೆ ನೀವು ಫಸ್ಟಿಗೆ ಕುಕ್ಕರೇ ಕೇಳ್ತಾ ಇದ್ದೀರ. ಎಷ್ಟು ಹಾಕಿ ನೀರು? ಒಂದು ಗ್ಲಾಸ್ ಸಾಕಾ? ಓಕೆ, ಕಾಲಿಫ್ಲವರ್. ಓಕೆ, ಹೂಕೋಸು ಹಾಕ್ತಾ ಇದ್ದೀರಲ್ಲ ಫಸ್ಟಿಗೆ. ಕ್ಯಾರೆಟ್. ನೀವು ನಾರ್ಮಲಿಗೆ ಬಾಜಿ ಅಂತ ಹೇಳಿದ್ರೆ ಈಗ ಎಲ್ಲ ತರಕಾರಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ ಬಟಾಟೆ. ಓಕೆ, ನಾವೀಗ ಹೋಟ್ಲಲ್ಲೆಲ್ಲ ಹೋದರೆ ಬರೀ ಪೊಟಾಟೋದು ಮಾತ್ರ ಬಾಜಿ ಸಿಗುತ್ತಲ್ಲ. ಓಕೆ, ಮತ್ತು ಇದಕ್ಕೆ ಹೆಸರು ಕಾಳು ಹಾಕ್ತಿದ್ದೀರಲ್ಲ. ಓಕೆ, ಆಮೇಲೆ ಟೊಮೆಟೊ ಹಾಕ್ತಿದ್ದೀರಲ್ಲ. ಓಕೆ, ನೀರುಳ್ಳಿ. ಓಕೆ, ಒಂದು ಈರುಳ್ಳಿ ಹಾಕ್ತಿದ್ದೀರಲ್ಲ. ಓಕೆ, ಸ್ವಲ್ಪ ಉಪ್ಪು. ಓಕೆ, ಸ್ವಲ್ಪ ಅರಿಶಿಣ ಹೊಡಿಬೇಕಲ್ಲ. ನಾವು ಅರುಣಾ ಮಸಾಲೆಯವರ ಅರಿಶಿಣ ಹುಡಿಯನ್ನು ಹಾಕ್ತಿದ್ದೀವಿ. ಸ್ವಲ್ಪ ಸಾಕಾ? ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಬೇಗ ಬೇಯ್ತದೆ ಅಂತ. ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಮತ್ತು ಬೀನ್ಸ್. ಓಕೆ, ಬಿಸಿಲ. ಇವಾಗ ಇದನ್ನು ಆಚೆ ಇಟ್ಟು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡುವ. ಹಾಂ, ಈಗ ಅದನ್ನು ಫ್ರೈ ಮಾಡಬೇಕಲ್ಲ. ಹಾಗಾದರೆ ನಾನು ಈ ಕುಕ್ಕರನ್ನು ಈ ಒಲೆಗೆ ಇಡಬೇಕಲ್ಲ. ಓಕೆ, ಓಕೆ, ನೀವು ಕಡಾಯಲ್ಲೇ ಫಸ್ಟಿಗೆ ಫ್ರೈ ಮಾಡಿಕೊಂಡು ಆಮೇಲೆ ಇದು ಬೇಯಿಸು ಅಂತ ಹೇಳ್ತಿದ್ದೀರಲ್ಲ. ಓಕೆ, ಇದಕ್ಕೆ ಆಯಿಲ್ ಬೇಕಾ? ಸಾಕಾ? ಅಂದರೆ ನೀವು ಬೇಯಿಸೋಕ್ಕೂ ಕೂಡ ತರಕಾರಿ ಇಡ್ತೀರಾ, ಇದು ಫ್ರೈ ಮಾಡಲಿಕ್ಕೆ ಕೂಡ ಮಿಕ್ಸಿ ಕೂಡ ಬೇಕು ಅಂತ ಹೇಳಿದ್ರೆ. ಓಕೆ, ಅದಕ್ಕೂ ಈರುಳ್ಳಿ ಹಾಕ್ತಿದ್ದೀರಲ್ಲ. ಓಕೆ, ಈ ಬಾಜಿ ಅಂತೂ ಭಯಂಕರ ಟೇಸ್ಟ್ ಇರುತ್ತೆ ಅಂತ ಕಾಣುತ್ತೆ ಉಂಟು. ಇದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ, ಗರಂ ಮಸಾಲ ಫುಲ್ ಹಾಕ್ತಿದ್ದಾರೆ. ಓಕೆ, ಮತ್ತು ಗಸಗಸೆ. ಓಕೆ, ಕಾಯಿ ಮೆಣಸು. ಓಕೆ, ಮತ್ತು ಇದು ಸೋಂಪು ಕಾಳು. ಮತ್ತು ಹಸಿಮೆಣಸಲ್ಲ. ಓಕೆ, ಹಸಿಮೆಣಸನ್ನು ಹಾಗೆ ಹಾಕಿದರೆ ಇಡೀ ಅಂದರೆ ಅದು ನಾವು ರುಬ್ತೀವಲ್ಲ. ರುಬ್ತೀವಲ್ಲ. ಓಕೆ, ಹೌದು. ಆದರೆ ಖಾರ ಸಿಕ್ಕೋದಿಲ್ಲ ಅದರಲ್ಲಿ. ಹೌದು. ಸ್ಲೋ ಇಡಲಾ? ಸ್ಲೋ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ರಲ್ಲ. ಶುಂಠಿ ಬೆಳ್ಳುಳ್ಳಿ. ಓಕೆ, ಈರುಳ್ಳಿ ಸ್ವಲ್ಪ ಕೆಂಪಾಗೋದು. ಈರುಳ್ಳಿ ಕೆಂಪಾಗುವಾಗ ರೆಡಿ ಆಗ್ತದೆ ಅಂತಲ್ಲ. ಈ ಥರ ಎರಡೆರಡು ಒಲೆ ಇದ್ದರೆ ಬೇಗ ಆಗುತ್ತಲ್ಲ. ಓಕೆ, ಓಕೆ, ಅದು ರೆಡಿ ಆಯ್ತಲ್ಲ. ಮಿಕ್ಸಿಗೆ ಪಾಕ ಎಲ್ಲ ಏನೆಲ್ಲ. ಓಕೆ, ರೆಡಿ ಆಯ್ತಲ್ಲ. ಇದನ್ನು ಆಫ್ ಮಾಡಲ. ಇದು ಕೂಡ ರೆಡಿ ಆಯ್ತಲ್ಲ. ಒಂದು ವಿಸಿಲಾಗಲ. ಹೆಸರು ಕಾಳು ಬೇಗ. ಓಕೆ, ಈಗ ಇದು ಬೆಂದಿರಿದೆ ಅಂತಲ್ಲ. ಓಕೆ, ಕುಕ್ಕರ್ ಆಫ್ ಮಾಡ್ತೇನೆ. ಓಕೆ,
ಸ್ವಲ್ಪ ಆರಬೇಕಲ್ಲ? ಹೌದೌದು. ಓಕೆ, ಅದಕ್ಕೆ ಈಗ ನೀವು ಈಗ ಮಿಕ್ಸ್ ಮಾಡಲಿಕ್ಕೆ ರೆಡಿ. ಓಕೆ ಓಕೆ, ಇವಾಗ ತೆಂಗಿನ ತುರಿ ಹಾಕ್ತಿರಲ್ಲ? ಓಕೆ, ಹಾಗಾದರೆ ಈಗ ಮಿಕ್ಸಿಗೆ ರೆಡಿ ಮಾಡಬೇಕಲ್ಲ? ರೆಡಿ ಮಾಡ್ತಾ ಇದ್ದೇವೆ. ಓಕೆ, ಮತ್ತು ಒಂದು ಟೊಮೆಟೊ. ಹಾಂ ಓಕೆ. ಹಾಂ, ಬಾಜಿಯಲ್ಲಿ ನಮಗೆ ಅನಿಸ್ತದೆ ಎಲ್ಲ ತರಕಾರಿ ಬಾಜಿಯಲ್ಲಿ ಉಂಟಂತ. ಓಕೆ ಓಕೆ, ಇದು ಆರಿದೆಯಲ್ಲ? ಹೌದೌದು. ಬೇಕಾ? ಅದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ? ಸ್ವಲ್ಪ ಹಾಕಬೇಕು. ಸ್ವಲ್ಪ ನೀರಲ್ಲ? ಸಾಕ? ಇದನ್ನು ಈಗ ಮಿಕ್ಸಿ ಮಾಡಿಕೊಡ್ಬೇಕಲ್ಲ? ಓಕೆ, ಮಿಕ್ಸರ್ ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡೋದು ನಾವು ಈಗ? ಈಗ ಹಾಂ, ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ? ಇದರಲ್ಲಿ ಇದೇ ತವದಲ್ಲಿ ಮಾಡೋದಲ್ಲ? ಒಗ್ಗರಣೆ ಮಾಡಲಿಕ್ಕೆ ಫಸ್ಟಿಗೆ ಒಲೆ ಉರಿಸಬೇಕಲ್ಲ? ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೇವೆ. ಸಾಕಾ? ಸಾಸಿವೆ. ಓಕೆ, ಒಗ್ಗರಣೆಗೆ ಫಸ್ಟಿಗೆ ಸಾಸಿವೆ ಹಾಕಲೇಬೇಕಲ್ಲ? ಓಕೆ, ಅದು ಬಾಜಿಯಲ್ಲಿ ಮೇಲೆ ಕಾಣಬೇಕು, ಬ್ಲ್ಯಾಕ್ 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 ಅಲ್ವಾ? ಓಕೆ. ಮತ್ತು ನೀರುಳ್ಳಿ. ಓಕೆ, ಒಂದು ಟೊಮೆಟೊ. ಟೊಮೆಟೊ. ಓಕೆ, ಆ್ಯಕ್ಚುಲಿ ಟೊಮೆಟೊ ಈರುಳ್ಳಿ 3 ಸತಿ ಹಾಕಿದ್ವಲ್ಲ? ಅಂದರೆ ಒಂದು ಬೇಯಿಸಲಿಕ್ಕೆ, ಒಂದು ಮಿಕ್ಸ್ ಮಾಡಲಿಕ್ಕೆ, ಒಂದು ಒಗ್ಗರಣೆ. ಓಕೆ, ಮತ್ತು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ನೋಡಿಲ್ಲ? ಹಾಂ, ನೀವು ಟೊಮೆಟೊವನ್ನು ದೊಡ್ಡ ದೊಡ್ಡ ಪೀಸ್ ಮಾಡಿದ್ದಾರೆ, ಅಂದರೆ ಈಗ ಬಾಜಿಗೆ ಹಾಕಿ ಸಿಕ್ಕಲಿ ಅಂತಿಲ್ಲ? ಈಗ ಇದನ್ನು ಹಾಕಿ. ಹಾಂ ಓಕೆ, ಈಗ ಮಿಕ್ಸಿ ರೆಡಿ. ಮಿಕ್ಸಿಯನ್ನು ಈಗ ಫಸ್ಟಿಗೆ ಒಗ್ಗರಣೆ ಹಾಕೋದಲ್ಲ? ನಮ್ಮ ಈ ತರಕಾರಿ ಎಷ್ಟೊತ್ತಿಗೆ ಹಾಕೋದು? ಲಾಸ್ಟಿಗೆ ಹಾಕೋದಾ? ಈಗ ಹಾಕು. ಓಕೆ, ಸ್ವಲ್ಪ ನೀರು ನೀರಲ್ಲ? ಹಾಕಿ ಹಾಕ್ಲಾ? ಇದಕ್ಕೆ ಹಾಕಿ ಮತ್ತೆ ಸಾಕಾ? ಇದು ಬೆಂದ ನಂತರ ತರಕಾರಿ ಹಾಕೋದಾ ಅಥವಾ ಇವಾಗಲೇ? ಈಗ ಹಾಕೋದಲ್ಲ? ಹಾಗಾದರೆ ಈಗ ತೆಗಿಲ್ಲ? ಓಕೆ, ಕರೆಕ್ಟಾಗಿ ಕುಕ್ಕರ್ ಆಗಿದೆ ಅಂತ ಅನ್ನಿಸ್ತಲ್ಲ? ಹಾಕ್ಲಾ? ಓಕೆ, ಚೆನ್ನಾಗಿ ಬಂದಿದೆಯಲ್ಲ? ಎಲ್ಲ ತರಕಾರಿಗಳು ಕುಕ್ಕರಲ್ಲಿ ಬೇಯಿಸಿ ಹಾಕೋದಲ್ಲ? ಹಾಕಲ್ಲ? ಇದು ಬಾಜಿ ಅಂದರೆ ಸ್ವಲ್ಪ ಗಸಿ ಟೈಪ್ ಬರುತ್ತಲ್ಲ? ಅದೇ. ಓಕೆ, ಅಂದರೆ ನಾವು ಮಿಕ್ಸ್ ಮಾಡಿದ ಕಾರಣ ಗಸಿ ಟೈಪ್ ಬರುತ್ತೆ, ಇಲ್ಲಾಂದರೆ ಬರೀ ಬಟಾಟೆ ಎಲ್ಲ ಮಾಡಿದರೆ ಬಾಜಿ ಟೈಪ್ ಬರುತ್ತೆ. ಓಕೆ ಓಕೆ, ಉಪ್ಪು ಆಲ್ರೆಡಿ ಹಾಕಿದ್ದೀರಿ ನೀವು ಆಗಲೇ? ಓಕೆ ಓಕೆ, ಇದು ಬೆಂದರೆ ಬಾಜಿ ರೆಡಿ ಆಯ್ತಲ್ಲ? ಓಕೆ, ಹಾಗಾದ್ರೆ ಜಾಸ್ತಿ ಇಡಲಾ? ಓಕೆ, ಓಕೆ ಮ್ಯಾಮ್, ಇದೊಂದು 5 ನಿಮಿಷ 5 ನಿಮಿಷ ಅಲ್ಲ? ಓಕೆ, ಏನು ಸ್ಪೆಷಲಾಗಿ 2023ಕ್ಕೆ ಏನೆಲ್ಲ ಅಡಿಗೆ ಎಲ್ಲ ಕಲ್ತಿದ್ದೀರಾ? ಈಗ ಒಂದು ತೆಂಗಿನಕಾಯಿಯ ಪೂರಿ. ಹಾಂ, ನೆಕ್ಸ್ಟ್ ನೋಡಬೇಕಲ್ಲ? ಓಕೆ, ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನೀವೀಗ ನಾರ್ಮಲಾಗಿ ಮನೆಯಲ್ಲೆಲ್ಲ? ಹಬ್ಬ ಹರಿದಿನ ಈ ಥರದಕ್ಕೆಲ್ಲ ಮಾಡ್ತೇವೆ. ಸ್ಪೆಷಲ್ ಆ ಹಬ್ಬಕ್ಕೆ ತಕ್ಕಂತೆ ಸ್ಪೆಷಲ್ ಇರುತ್ತಲ್ಲ? ಹಾಂ, ಹಾಗೆ ಅದನ್ನೇ ಮಾಡೋದು. ನಿಮ್ಮ ಉತ್ತರ ಕರ್ನಾಟಕದ ಸ್ಟೈಲೆಲ್ಲ ಮಾಡ್ತೇವೆ ಮನೆಯಲ್ಲಿ. ಓಕೆ, ನೀವು ಊರಿಗೆ ಹೋದಾಗ ಇಲ್ಲಿ ಮಂಗಳೂರು ಸ್ಟೈಲೆಲ್ಲ ಏನಾದರೂ ಫುಡ್ ಎಲ್ಲ ರೆಡಿ ಮಾಡ್ತೀರಾ? ಮಾಡಿಕೊಡ್ತೇವೆ. ಓಕೆ, ಅವರಿಗೆ ಅಲ್ಲಿಯ ಫುಡ್ ಇಷ್ಟವಾ ಅಥವಾ ಈ ಕಡೆ ಫುಡ್ ಇಷ್ಟವಾ? ಹೇಗೆ? ಫಿಶ್ ಎಲ್ಲ ಈ ಕಡೆದೇ ಇಷ್ಟ ಅಲ್ಲ? ಓಕೆ ಓಕೆ, ಇವಾಗ ಕರೆಕ್ಟಾಗಿ ಕುಕ್ ಆಗಿದೆಲ್ಲ, ರೆಡಿ ಆಗಿದೆಲ್ಲ?
ಇವಾಗ ಸರ್ವ್ ಮಾಡಲಿಕ್ಕೆ ಮಾತ್ರ ಉಂಟು. ನೋಡುವಾಗ ಪಕ್ಕ ನಾನ್ ವೆಜ್ ಚಿಕನ್ ಬೆಂದಾಗೆ ಕಾಣ್ತಾ ಉಂಟಲ್ಲ. ಗ್ಯಾಸ್ ಆಫ್ ಮಾಡೋದು. ಗ್ಯಾಸ್ ಆಫ್ ಮಾಡಲ. ಓಕೆ, ನಿಮಗೆ ಸರ್ವ್ ಮಾಡಲಿಕ್ಕೆ ಸ್ಪೂನ್ ಚೆನ್ನಾಗಿ ಬಂದಿದೆ. ಇದರ ಜೊತೆ ಈಗ ಕಾಯಿ ಪೂರಿ ತಿಂದರೆ ಬಿಸಿ ಬಾಜಿ ರೆಡಿ. ಬಿಸಿ ಬಾಜಿ ರೆಡಿ. ಸಖತ್ತಾಗಿದೆ ಮ್ಯಾಮ್. ಇದರ ಏನು ಪರಿಮಳವೇ ಹಾಗೆ ಇಡೀ ಯಾವುದು ಅಡುಗೆ ರೂಮಿಗೆ ಬರ್ತಾ ಉಂಟಲ್ಲ. ಸಖತ್ತಾಗಿ ಬಂದಿದೆ, ಎಲ್ಲ ತರಕಾರಿ ಮಿಕ್ಸ್ ಮಾಡಿದ್ದಲ್ಲ. ಥ್ಯಾಂಕ್ ಯು ಮ್ಯಾಮ್. ಓಕೆ, ರೇಣುಕಾ ಅವರು ಬಟಾಟೆ ಬಾಜಿ ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿ ಬಟಾಟೆ ಬಾಜಿ ರೆಡಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಭಾಜಿ ತಯಾರಿಸೋ ವಿಧಾನ. ಮೊದಲಿಗೆ ಕಾಲಿಫ್ಲವರ್, ಕ್ಯಾರೆಟ್, ಆಲೂಗಡ್ಡೆ, ಹೆಸರು ಕಾಳು, ಟೊಮ್ಯಾಟೊ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ಬೀನ್ಸ್ ಹಾಕಿ 3 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಹುರಿಯಿರಿ. ನಂತರ ಎಲ್ಲ ಗರಂ ಮಸಾಲೆ, ಗಸಗಸೆ, ಸೋಂಪು, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ತೆಂಗಿನ ತುರಿ, ಟೊಮ್ಯಾಟೊ, ಹುರಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿದು ರುಬ್ಬಿದ ಮಸಾಲೆ, ಬೇಯಿಸಿದ ತರಕಾರಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಕುದಿಸಿಕೊಳ್ಳಿ. ಈಗ ಬಿಸಿಯಾದ ಭಾಜಿ ಅಕ್ಕಿ ಪೂರಿಯೊಂದಿಗೆ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಇವಾಗ ಪೂರಿ ಬಾಜಿ ಮತ್ತು ಪೂರಿ ಬಾಜಿ ರೆಡಿ ಆಗಿದೆಯಲ್ಲ. ಈಗ ಟೇಸ್ಟ್ ನೋಡುವ ಸಮಯ ಅಲ್ಲ. ಓಕೆ, ತಗೊಳ್ಳಿ. ಚೆನ್ನಾಗಿ ಬಂದಿದೆ ಪೂರಿ ಎಲ್ಲ. ಓಕೆ, ಬಾಜಿ ಜೊತೆ ಪೂರಿ ತಿಂದರೆ ಸಖತ್ತಾಗಿರುತ್ತೆ ಅಂತ ಕಾಣುತ್ತೆ. ಬಾಜಿ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಪಕ್ಕ ಏನು ನಾವು ಹೋಟೆಲಲ್ಲೆಲ್ಲ ಏನು ತಿಂತೀವೋ ಅದೇ ಥರ ಬಂದಿದೆ. ಸಾಕಾಗಿದೆ. ಅದರಲ್ಲೂ ಟೇಸ್ಟ್ ಚೆನ್ನಾಗಿದೆ ಬಾಜಿ ಮತ್ತು ಪೂರಿ. ಆ್ಯಕ್ಚುಲಿ ಬಾಜಿ ಮತ್ತು ಪೂರಿಯನ್ನು ಒಂದೇ ಸಲ ತಿಂದರೆ ಆಗಲ್ಲ ಅಂತ, ಹಾಗೆ ಇನ್ನೊಂದು ಸಲ ತಿನ್ನುವ. ಸಾಕಾಗಿದೆ ಮ್ಯಾಮ್. ಉಪ್ಪು ಹುಳಿ ಖಾರ ಎಲ್ಲ ಏನು ತರಕಾರಿ ಮಿಕ್ಸ್ ಮಾಡಿದರೆ ಅದಕ್ಕೆ ಜಾಸ್ತಿ. ಬರೀ ಬಟಾಟೆ ಹಾಕೋದಕ್ಕಿಂತ ತರಕಾರಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತಲ್ಲ. ಬಟಾಣಿ ಹಾಕ್ಬೋದು, ಬಟಾಣಿ ಹೆಸರು ಕಾಳು. ಹೌದು, ಸಾಕಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಪೂರಿ ಕೂಡ ಒಂದು ಸ್ಪೆಷಲ್ ಆಗಿದೆ, ತೆಂಗಿನಕಾಯಿ ಎಲ್ಲ ಹಾಕಿ. ಹೇಗೆ ಅನ್ನಿಸ್ತು ಮ್ಯಾಮ್? 2 ಡಿಶ್ ಕೂಡ, ಒಂದು ಪೂರಿ ಬಾಜಿ ಅಂತ ಹೇಳಿದರೆ 2 ಡಿಶ್ ಅಂತ ಹೇಳಲಿಕ್ಕಾಗಲ್ಲ, ಪೂರಿ ಬಾಜಿ ಅಂತೇಳಿ ಅಲ್ಲ. ಓಕೆ, ಹೇಗೆ ಅನ್ನಿಸ್ತು? ನೀವು ಸ್ಪೆಷಲಾಗಿ ನೀವೇ ರೆಡಿ ಮಾಡಿದ್ದು, ಖುಷಿ ಅನ್ನಿಸ್ತಲ್ಲ. ಟೇಸ್ಟ್ ಕೂಡ ಹಾಗೆ ನೀವು ಮನೆಯಲ್ಲಿ ಹೇಗೆ ಮಾಡಿದ್ದೆ, ಕೈ ರುಚಿ ಅದೇ ರೀತಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಿಮಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು. ಹಾಗೆಯೇ ಇಲ್ಲಿ ಪೂರಿ ಮಾಡಲಿಕ್ಕೆ ಮಾತ್ರ ಕುಚ್ಚಲಕ್ಕಿಯೇ ಬೇಕಲ್ಲ, ಹಾಗೆ ಸಂತೋಷ್ ರೈಸ್ ಮತ್ತು ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆ ಕೂಡ ಗಿಫ್ಟ್. ಓಕೆ, ರೇಣುಕಾ ಅವರು ಪೂರಿ ಮತ್ತು ಬಾಜಿ ಸಕ್ಕತ್ತಾಗಿ ಬಂದಿದೆ, ಒಳ್ಳೆ ಟೇಸ್ಟ್ ಕೂಡ ಬಂದಿದೆ. 2 ಕೂಡ ಡಿಶ್ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಮೂಡಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.